ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಹಯೋಗದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ನಗರದ ಕುದ್ಮಲ್ ರಂಗರಾಪುರ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಮತದಾನ ಪ್ರಕ್ರಿಯೆಯಲ್ಲಿ ಯುವ ಮತದಾರರು ಭಾಗವಹಿಸುವ ಮೂಲಕ ಭಾರತ ದೇಶವನ್ನ ಅತ್ಯುನ್ನತ ದೇಶವನ್ನಾಗಿ ಮಾಡಬೇಕು ಎಂದು ಹೇಳಿದರು. ಅವರೆಲ್ಲರನ್ನು ನಾವು ಪ್ರೇರೇಪಿಸಿ ಅವರಿಗೆ ಈ ಎಲೆಕ್ಟೋರಲ್ ಪ್ರೋಸೆಸ್ ಏನಿದೆಯಲ್ಲ ಅದರ ಒಳಗಡೆ ತರಬೇಕು ಅನ್ನೋದು. ಯಾಕೆಂದ್ರೆ ನಮ್ದು ಒಂದು ತುಂಬಾ ಯಂಗ್ ದೇಶ. ನಿಮಗೆ ಗೊತ್ತಿರ್ಬೋದು, ಡಿವಿಡೆಂಡ್, ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನೋದು ನಮಗೆ ತುಂಬಾ ಏನಂತೀರ, ವೆರಿ ಅಡ್ವಾಂಟೇಜಸ್ ಫಾರ್ ಅವರ್ ಕಂಟ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಭಾರತನ ಅತ್ಯುನ್ನತ ದೇಶ ಅಂತ ಮಾಡಬೇಕಾಗಿರೋದಕ್ಕೆ ನೀವೆಲ್ಲರೂ ಸಹಕಾರಿಯಾಗಬೇಕು. ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ನಿಮ್ಮೆಲ್ಲ ಗೊತ್ತಿರೋ ಹಾಗೆ. ಮತ್ತೆ ಎಷ್ಟೊಂದು ವೇರಿಯೇಷನ್ಸ್ ಇದೆ, ಎಷ್ಟೊಂದು ವೈವಿಧ್ಯತೆ ಇದೆ. ಅದಾದ್ರೂ ಕೂಡ ನಾವು ವರ್ಷದಿಂದ ವರ್ಷಕ್ಕೆ ಈ ಇಡೀ ಪ್ರಪಂಚದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ದೇಶ ಆಗ್ತಾ ಇದ್ವಿ. ಅದಕ್ಕೆ ಕಾರಣ ನಮ್ಮ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಇನ್ನೂ ಅತ್ಯುನ್ನತವಾಗಿ ಇಂಪ್ರೂವ್ ಆಗಬೇಕು, ಬೆಳಿಬೇಕು ಅಂತಿದ್ರೆ ನಮ್ಮ ದೇಶದ ಈ ವೇಳೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ವೇಳೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಜಿ ಗಂಗಾಧರ್, ಮತದಾರರ ನೋಂದಣಾಧಿಕಾರಿ ಮದನ್ ಮೋಹನ್, ರಥಬೀದಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರಾಜಶೇಖರ್ ಹೆಬ್ಬಾರ್ ವೇದಿಕೆಯಲ್ಲಿದ್ದರು.